ಜಿಲ್ಲೆಯಾದ್ಯಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ತಾಲೂಕು ಘಟಕದ ಚುನಾವಣೆ ನಡೆಯುತ್ತಿದೆ. ಅದೇ ರೀತಿ ಕೊರಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪುರುಷೋತ್ತಮ್, ಉಪಾಧ್ಯಕ್ಷರಾಗಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಚಿದಂಬರಂ, ಕಾರ್ಯದರ್ಶಿ ಸತೀಶ, ಖಜಾಂಚಿ ಕೆಬಿ ಲೋಕೇಶ್, ನಿರ್ದೇಶಕರಾಗಿ ಹರೀಶ್ ಬಾಬು ಬಿಎಚ್, ರಾಜು, ನರೇಂದ್ರ, ನರಸಿಂಹಮೂರ್ತಿ, ಜಿಎಲ್ ಸುರೇಶ್, ತಿಮ್ಮರಾಜು, ಚಿಕ್ಕ ಕಾಮಯ್ಯ, ಎನ್ ಪದ್ಮನಾಭ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ರಘುರಾಮ್, ಚಿಕ್ಕೀರಪ್ಪ, ರಂಗಧಾಮಯ್ಯ, ಸತೀಶ್, ಸಿದ್ಲಿಂಗಸ್ವಾಮಿ, ಜಿಲ್ಲಾ ನಿರ್ದೇಶಕರಾದ ಮೂರ್ತಿ ವಿಕೆ, ನಂದೀಶ್, ಕೆಎಲ್ ಟಿಎಸ್ ಮೂರ್ತಿ, ಪರಮೇಶ್, ಸಂಘದ ಸದಸ್ಯರು ಹಾಜರಿದ್ದರು. ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ಜಿಲ್ಲೆಯಲ್ಲೇ ಕೊರಟಗೆರೆ ತಾಲೂಕು ಪತ್ರಕರ್ತರ ಸಂಘ ಅತ್ಯಂತ ಹೆಚ್ಚು ಜನಮನ್ನಣೆ ಗಳಿಸಿದೆ. ಯಾವುದೇ ಸಮಸ್ಯೆಯ ಬಗ್ಗೆ ನಿರ್ಭಯವಾಗಿ ನಿರ್ಭೀತಿಯಿಂದ ವರದಿ ಮಾಡುತ್ತೀರಿ. ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ, ಬಡವರ ಕಷ್ಟಕ್ಕೆ ಸದಾ ಸ್ಪಂದಿಸುವ ಕೆಲಸ ಮಾಡಲಿ ಎಂದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಚುನಾವಣೆಯನ್ನು ನಾವಿವತ್ತು ಮಾಡಲಿಕ್ಕೆ ಜಿಲ್ಲಾ ಕಮಿಟಿ ಬಂದಿದೆ. ಕಳೆದ ವರ್ಷ ಮೊದಲು ಕೊರಟಗೆರೆಯಿಂದ ನಾವು ಚುನಾವಣೆ ಆರಂಭ ಮಾಡಿದ್ವಿ. ಚುನಾವಣೆ ಕೊರಟಗೆರೆಯಿಂದ ಆರಂಭ ಮಾಡಿದ್ರೆ ಬಹಳ ಶಾಂತಿಯುತವಾಗಿ ಇಡೀ ಜಿಲ್ಲೆಯಲ್ಲಿ ಆಗತ್ತೆ ಅನ್ನೋ ಭಾವನೆ ಇಟ್ಕೊಂಡು ನಾವು ಕೊರಟಗೆರೆಯಿಂದ ಮಾಡಿದ್ವಿ. ಇಡೀ ಜಿಲ್ಲೆಯಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಚುನಾವಣೆಯನ್ನ ನಾವು ಮಾಡಿದ್ವಿ. ಆದ್ರೆ ಈ ಬಾರಿ ಪಾವಗಡದಿಂದ ಶುರು ಮಾಡಿದ್ವಿ. ಪಾವಗಡದಿಂದ ಅಲ್ಲಿ ಫಸ್ಟ್ ನಮ್ಮ ತಾಲೂಕಲ್ಲಿ ಮಾಡಿ ಅನ್ನೋ ಭಾವನೆ ಇತ್ತು. ಹಾಗಾಗಿ ಫಸ್ಟ್ ನಿನ್ನೆ ಪಾವಗಡ ಮಾಡಿದ್ವಿ. ಪಾವಗಡದಲ್ಲೂ ಕೂಡ ಬಹಳ ಸರಳವಾಗಿ ಚುನಾವಣೆ ಆಯ್ತು. ಆದ್ರೂ ಕೂಡ ಯಾವುದೇ ಗೊಂದಲ ಇಲ್ಲದೆ ಚುನಾವಣೆ ಬಹಳ ಶಾಂತಿಯುತವಾಗಿ ಕೊರಟಗೆರೆಯಲ್ಲಿ ಆಯ್ತು, ಪಾವಗಡದಲ್ಲಾಯ್ತು. ಇವತ್ತು ನಿನ್ನೆ ನಮಗೆ ತುಂಬಾನೇ ಆತಂಕ ಸೃಷ್ಟಿ ಮಾಡಿದ್ರು ನಮ್ಮ ಮೂರ್ತಿಯವರು. ಇಲ್ಲ ಅಣ್ಣ, ನಮ್ಮಲ್ಲೂ ಚುನಾವಣೆ ಆಗುತ್ತೆ, 3 ಜನ ನಿಂತ್ಕೊತಾರೆ, 4 ಜನ ನಿಂತ್ಕೊತಾರೆ, ನೀವು ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡ್ಬೇಕು, ನೀವು 4 ಜನದ, ನಾವು 3 ಜನ ಮಾಡಿದೀವಿ, ಸ್ಪರ್ಧೆಯಿಂದ 2 ಇರ್ತಾರಲ್ಲ 3 ಜನ ಇರ್ತಾರೆ ಅಂತ, ನೀವು ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡ್ಬೇಕು. ನಮ್ದು 5 ಜನ ಆಯ್ತು. ಇವತ್ತಿಗೆ ಇಂದು 9 ಗಂಟೆಯಿಂದ ಈ ಪ್ರಕ್ರಿಯೆ 11 ಗಂಟೆಗೆಲ್ಲ ತಮ್ಮೆಲ್ಲರ ಸಹಕಾರದಿಂದ ಶಾಂತಿಯುತವಾಗಿ ಅವಿರೋಧವಾಗಿ ಆಯ್ಕೆಯಾದೊಂದು ಒಂದು ವಿಶೇಷ ಅಂತ ಹೇಳ್ಬೋದು. ಚುನಾವಣೆ ಆಗ್ಬೋದು ಅಂತ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ. ಬಟ್ ಆದ್ರೆ ಹಾಗಾಗ್ಲಿಲ್ಲ. ಇವತ್ತು ನಿಮ್ಮ ಒಗ್ಗಟ್ಟು ಮತ್ತೆ ಸಂಘ ಮುನ್ನಡೆಸ್ತಾ ಇರುವಂತ ಒಂದು ಗುರಿ ಏನಿದೆ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಪುರುಷೋತ್ತಮರ ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೊಂದು ಎಲ್ಲರನ್ನೂ ಕೂಡ ಅಧ್ಯಕ್ಷ ಸ್ಥಾನದಿಂದ ನಿರ್ದೇಶಕ ಸ್ಥಾನದ ಕುಣಿಗಲ್ಲಾದ ಒಂದು ಕೊರಟಗೆರೆ ಸಿದ್ದಸ್ವಾಮಿಗೆ, ಅದೇ ರೀತಿಯಾಗಿ ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರು ಈ ಒಂದು ಚುನಾವಣೆ ಸತ್ಯವಾಲು ಜಿಲ್ಲಾ ಅಧ್ಯಕ್ಷರು ಆತಂಕ ಪಟ್ಕೊಂಡಂಗೆ ನಿನ್ನೆವರೆಗೂ ಇತ್ತು. ನಿನ್ನೆ 3 ಗಂಟೆವರೆಗೂ ಇದ್ದಿದ್ದು ಸತ್ಯ. ಏನು ಇವತ್ತು ಅಧ್ಯಕ್ಷರ ಪ್ರತಿ ಬಾರಿನೂ ಅಧ್ಯಕ್ಷರ ಚುನಾವಣೆಗೆ ಇಷ್ಟೊಂದು ಆಸ್ಪರೆಂಟ್ ಇರ್ತಿರಲಿಲ್ಲ. ಆದ್ರೆ ಈ ಬಾರಿ 8 ಜನ ಆಸ್ಪರೆಂಟ್ಗಳು ಹಿರಿಯ ಪತ್ರಕರ್ತರು, ಮಧ್ಯಮ ಪತ್ರಕರ್ತರು, ಕಿರಿಯರು ಇರಲಿಲ್ಲ. ಅವೆಲ್ಲ ಒಟ್ಟಿಗೆ ಸೇರಿ ನಾವು ಇದ್ವಿ. ಕಡೆವರೆಗೂ ಅಳಲಾಟ ತೊಳಲಾಟದಲ್ಲಿ ರಾತ್ರಿ ಮಧ್ಯಾಹ್ನ 3 ಗಂಟೆಗೆ ನಮ್ಮ ವಿಶೇಷವಾಗಿ ರಂಗಧಾಮಯ್ಯವರು ಅವರೆಲ್ಲ ಕಾರ್ಯಗಳನ್ನ ಬದಿಗಿಟ್ಟು ಇದ್ರದೊಂದು ನೇತೃತ್ವನ ತಗೊಂಡ್ರು. ಅವತ್ತಾಂಡಾಗ ನಮ್ಮ ಮೂರ್ತಿಯವರು ಸಹ ಅಲ್ಲಿನ ಚುನಾವಣೆ ಮುಗಿಸಿ ಬಂದು ಟೋಟಲ್ ಆಗಿ ಎಲ್ಲ ಒಂದು ಪತ್ರಕರ್ತರು ಒಮ್ಮತಕ್ಕೆ ಏನ್ ಬಂದಾಗ ಅಂದಾಗ ಅಧ್ಯಕ್ಷ ಯಾರಾಗಲಿ ಯಾರು ಪದಾಧಿಕಾರಿಗಳಪ್ಪ, ಸಂಘದ ಒಂದು ಒಗ್ಗಟ್ಟು, ಸಂಘದ ಒಂದು ವಾತಾವರಣ ಕೆಡಬಾರ್ದು. ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋ ಮಾತಾಡಕ್ಕೆ ಅವಾಗ 7 ಜನ ಒಮ್ಮೆಲೆ ಒಂದೇ 4 ಗಂಟೆಯಲ್ಲಿ 7 ಜನನು ವಾಪಸ್ ತಗೊಂಡ್ಬಿಟ್ಟು ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.